ದಾಂಡುಗಾರ ಅನಿಲ್ ಕೊಕ್ರಾಡಿ, ಅನಿಲ್ ನಾರಾವಿ ಒಂದು ರನ್ನಿನ ಸೇರ್ಪಡೆಯೊಂದಿಗೆ ಖಾತೆಯನ್ನು ಆರಂಭಿಸಿಕೊಳ್ತಾ ಇದೆ. ದ್ವಿತೀಯ ಬಾರಿಗೆ ಶ್ರೇಷ್ಠ ಮಟ್ಟದ ಎಸೆತಗಾರ. ಈ ಅಡ್ಡ ಚೆಂಡು ಎಂಬ ತೀರ್ಪಿನ ಮೇರೆಗೆ ಎಕ್ಸ್ಟ್ರಾ 1 ರನ್ನಿನ ಸೇರ್ಪಡೆ. ಬಲಭಾಗದ ಚಲಿಸಿದ ಚೆಂಡು ಲೆಗ್ ಸ್ಟೈಕ್ನಿಂದ ಹೊರಗೆ ಚಲಿಸಿದೆ, ನೇರವಾಗಿ ವೈಡ್ ಬಾಲ್ ಎನ್ನುತ್ತಕ್ಕಂಥ ತೀರ್ಪುಗೊಳ್ತಾ ಇದೆ. ಸುತ್ತಿನ ಆರೋಪಿತ ಜೋಡಿಯಲ್ಲಿ ಅನಿಲ್. ದ್ವಿತೀಯ ಬಾರಿಗೆ ತಂಡದ ಖಾತೆಯಲ್ಲಿ 2. ಶ್ರೇಷ್ಠ ಮಟ್ಟದ ಚೆಂಡು ನೋಡಿ 1 ಓಟ ಮಾತ್ರ ಪರಿಗಣಿಸ್ತಾ ಇದೆ. ತೃತೀಯ ಬಾರಿಗೆ ಮತ್ತೆ ಸಿಬಿಕೆ ಎಸೆತಗಾರ. ರಕ್ಷಣಾತ್ಮಕ ಹೊಡೆತ. ಇಲ್ಲಿ ಸುಚಿನ್ನ ರವಿಯ ದಂಡಿಗೆ ಜುಕ್ಕೆ ಬೀಳುತ್ತಾ ಇದೆ. ಖಂಡಿತ ವೀಕ್ಷ ನಮ್ಮ ವಿನಿತ ಈ ಕ್ರೀಡಾಕೂಟಕ್ಕೂ ಮಾಜಿ ಕ್ರಿಕೆಟ್ ಆಟಗಾರನ ಶ್ರೀಯುತ ಶಿವಾನಂದ ಸಿರ್ಲಾಲು ಭಾಗವಹಿಸಿದರು. ಇವರಿಗೆ ಪ್ರೀತಿ ದಾಟಿಸುವ ಪ್ರಯತ್ನವಿತ್ತು. ಇಲ್ಲಿ ನೇರವಾಗಿ ಡಾಟ್ ಡಿಲಿವರಿಗೆ ಸೇರ್ಪಡೆ. 5 ಚೆಂಡು ಮುಕ್ತಾಯ, ಗಳಿಸಿದ್ದು 4. ಶ್ರೇಷ್ಠತೆಯ ಹೊಡೆತಕ್ಕೆ ಮನವಿ ಮಾಡುವ ಸಂದರ್ಭವಾಗಿದೆ. ಅನಿಲ್ ರವರಿಂದ ಅಂತಿಮ ಚೆಂಡು ಬಾಕಿ ಇದೆ. 4 ಓಟವನ್ನು ಗಳಿಸಿಕೊಂಡಿದೆ ರವಿ. ಬಲಹೀನ ದಾಟಿಗೆ ಪ್ರಯತ್ನಿಸಿದ್ರು, ಖಂಡಿತ ಇಲ್ಲಂತೂ ಇದು ಷಡ್ಕರವಾಗಿ ಆಗ್ತಾ ಇದೆ. ತಾಲೂಕಿನ ಬಲಹೀನತೆಯ ಹೊಡೆತ ನೋಡಿ ಇದಂತೂ ಅನಿಲ್ ರವಿ 10 ಸಾಬೀತುಪಡಿಸಿಕೊಳ್ತಾ ಇದ್ದಾರೆ. ಖಂಡಿತ 10 ಓಟವನ್ನ ಪರಿಗಣಿಸ್ತಾ ಇದೆ. ಒಟ್ಟು ಮೊತ್ತ 10. ಇನ್ನುಳಿದ 6 ಚೆಂಡಿನ ಮುಂದೆ 3 ಓಟ ಬೇಕಾಗಿದೆ ಇಲ್ಲಿ. ಶ್ರೇಷ್ಠತೆಯ ದಂಡು ಪಂದ್ಯಕೂಟ ಅವಳಿ ಓಟಕ್ಕೆ ಕರೆಯಿತ್ತು. 2 ಬೇಕಾಗಿದೆ. 5 ಚೆಂಡುಗಳ ಮುಂದೆ 2 ಬೇಕಾಗಿದೆ. ಬಲಹೀನತೆ ಪ್ರದರ್ಶನಗೊಳ್ಳುತ್ತಾ ಇದೆ ನೋಡಿ. 2 ಬೇಕಾಗಿದೆ 5 ಚೆಂಡುಗಳ ಮುಂದೆ. ಪಂದ್ಯಕೂಟ ಸಮಬಲದಲ್ಲಿ. ಪಂದ್ಯಕೂಟ ಸಮಬಲ. 1 ಬೇಕಾಗಿ ಸಮಯ. ಇಲ್ಲಿ ಅಂತೂ ಫೈನಲ್ಗೆ ಲಗ್ಗೆ ಇಟ್ಕೊಳ್ತಾ ಇದೆ. ಬೆಳ್ತಂಗಡಿ ತಾಲೂಕಿನ ನಾರಾವಿ ಸನ್ನಿಧಿ ಇಂಡಸ್ಟ್ರೀಸ್ ತಂಡ.